ಉಡುಪಿ ನಗರದ ಮಾರುತಿ ವೀಥಿಕಾದಲ್ಲಿ ಹಾದು ಹೋಗುವ ರಸ್ತೆಯ ಚಿತ್ತರಂಜನ್ ಸರ್ಕಲ್ ಬಳಿ ತುಕ್ಕು ಹಿಡಿದು ಬಿರುಕು ಬಿಟ್ಟಿರುವ ಕಬ್ಬಿಣದ ಕಂಬವನ್ನು ನಗರಸಭೆಯು ತೆರವುಗೊಳಿಸಿತು. ಕಂಬವು ಮಳೆ ಗಾಳಿಗೆ ಬಿದ್ದು ಅಪಾಯ ಆಹ್ವಾನಿಸುವ ಸ್ಥಿತಿಯಲ್ಲಿತ್ತು. ಕಳೆದ 40 ವರ್ಷಗಳ ಹಿಂದೆ ಡ್ರೈನೇಜ್ ಗ್ಯಾಸ್ ಹೊರ ಹೋಗಲೆಂದು ಅಳವಡಿಸಿರುವ ನಳಿಕೆ ಇದಾಗಿತ್ತು. ಇಲ್ಲಿ ಸಾರ್ವಜನಿಕರ ವಾಹನಗಳು ಸಂಚಾರವೂ ಇತ್ತು. ಅಪಾಯ ಆಹ್ವಾನಿಸುವ ಸ್ಥಿತಿಯಲ್ಲಿರುವ ಕಂಬವನ್ನು ತಕ್ಷಣವಾಗಿ ನಗರಸಭೆ ತೆರವುಗೊಳಿಸುವಂತೆ ಸಾಮಾಜಿಕ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ತಾರನಾಥ್ ಮೆಹ್ತಾ ಶಿರೂರು ಆಗ್ರಹಪಡಿಸಿದರು. ಸಮಸ್ಯೆ ಕುರಿತು ಮಾಧ್ಯಮಗಳು ಬೆಳಕು ಚೆಲ್ಲಿದ್ವು. ಸ್ಪಂದಿಸಿದ ನಗರಸಭೆಯು ಈ ಕಂಬವನ್ನು ತೆರವುಗೊಳಿಸಿದೆ.